ಕುಕ್ಕೆ ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ ಮಾನ್ಯ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಋಷಿಕೇಶ್ ಸೋನವನೆ ಐಪಿಎಸ್ ರವರು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಕೊರೋನಾ ಬಗ್ಗೆ ಸರ್ಕಾರದ ಆದೇಶದಂತೆ ಯಾವ ರೀತಿಯ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದೇವೆ ಎಂದು ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಸಂದರ್ಭದಲ್ಲಿ ಕೆಲವು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗಿದೆ. ಜಿಲ್ಲೆ ಹಾಗೂ ಆಯಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಚೆಕ್ ಪೋಸ್ಟ್ಗಳನ್ನು ಅಳವಡಿಸಿದ್ದೇವೆ. ಅಗತ್ಯ ಕೆಲಸಕ್ಕೆ ಹೋಗುವವರಿಗೆ ಮಾತ್ರ ಬಿಡಲಾಗುತ್ತಿದೆ. ಔಷಧಿಗಳು ಮತ್ತು ಮನೆಗೆ ಬೇಕಾದ ಅಗತ್ಯ ವಸ್ತುಗಳ ಖರೀದಿಗೆ ಹೋಗುವವರಿಗೆ ಅವಕಾಶ ಮಾಡಿಕೊಡುತ್ತೇವೆ. ಸುಖಾಸುಮ್ಮನೆ ತಿರುಗಾಡುವವರಿಗೆ ಅವಕಾಶ ಇಲ್ಲ, ದಂಡ ವಿಧಿಸುತ್ತೇವೆ. ಎಲ್ಲರೂ ಕಡ್ಡಾಯವಾಗಿ ಮಾಸ್ಕ್ ಹಾಕಬೇಕು, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಬೇಕು. ಈವರೆಗೆ ಜಿಲ್ಲೆಯಾದ್ಯಂತ 600 ವಾಹನಗಳನ್ನು ವಶಪಡಿಸಿಕೊಂಡಿದ್ದೇವೆ. ಮಾಸ್ಕ್ ಹಾಕದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲೆಯಲ್ಲಿ 39,600 ಪ್ರಕರಣಗಳು ಪತ್ತೆ ಹಚ್ಚಿ ದಂಡ ವಿಧಿಸಿದ್ದೇವೆ. ಕೊರೋನಾ ನಿಯಮ ಪಾಲನೆ ಮಾಡದೇ ಇದ್ದವರ ಮೇಲೆ ಪ್ರಕರಣ ದಾಖಲು ಮಾಡಲಾಗಿದೆ. ಇಂತಹ 124 ಪ್ರಕರಣಗಳು ದಾಖಲಾಗಿದೆ. ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಯನ್ನು ಮೇಲ್ದರ್ಜೆಗೆ ಏರಿಸಬೇಕು ಎಂದು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಎಸ್ಪಿ ಅವರು, ಇಲಾಖೆ ಮಟ್ಟದಲ್ಲಿ ಅದರ ಬಗ್ಗೆ ಕಾರ್ಯಗಳು ನಡೆಯುತ್ತಿದೆ. ನಮ್ಮ ಜಾಗ ಇದೆ, ಠಾಣೆಯನ್ನು ಅಭಿವೃದ್ಧಿಪಡಿಸಲಾಗುತ್ತದೆ ಎಂದರು. ಎಲ್ಲರೂ ಕೊರೋನಾ ಬಗ್ಗೆ ಸರ್ಕಾರದ ನಿಯಮಗಳನ್ನು ಪಾಲಿಸಿ ಅನಗತ್ಯವಾಗಿ ತಿರುಗಾಟ ಮಾಡಬೇಡಿ. ಅಗತ್ಯವಿದ್ದರೆ ಮಾತ್ರ ಮನೆಯಿಂದ ಹೊರಬನ್ನಿ. ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎಂದು ಅವರು ವಿನಂತಿ ಮಾಡಿದರು. ಕೊರೋನಾ ಸಂದರ್ಭದಲ್ಲಿ ಕೆಲವು ಮಾರ್ಗಸೂಚಿಗಳನ್ನು ನೀಡಲಾಗಿದೆ. ಅದನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಲಿಕ್ಕೆ ನಮ್ಮ ಜಿಲ್ಲೆಯಾದ್ಯಂತ ಅಂತರ್ರಾಜ್ಯ ಆಗಲಿ, ಅಂತರ್ಜಿಲ್ಲೆ ಆಗಲಿ ಅಥವಾ ಸ್ಟೇಷನ್ ವ್ಯಾಪ್ತಿ ಒಳಗಡೆ ಆಗಲಿ ಜಾಗದಲ್ಲಿ ನಾವು ಚೆಕ್ ಪೋಸ್ಟನ್ನು ಅಳವಡಿಸಿದ್ದೀವಿ. ಅದರಲ್ಲಿ ಅಗತ್ಯ ಕೆಲಸ ಇದ್ದರೆ ಮಾತ್ರ ಅಥವಾ ಎಮರ್ಜೆನ್ಸಿ ಪರಿಸ್ಥಿತಿ ನೋಡಿ ಅಂಥವರನ್ನು ಮಾತ್ರ ಬಿಡಲಾಗ್ತಾ ಇದೆ. ಉದಾಹರಣೆಗೆ ಕೆಲವರು ಮೆಡಿಕಲ್ ಕಾರಣಕ್ಕೋಸ್ಕರ, ಹಾಸ್ಪಿಟಲ್ಗೋಸ್ಕರ, ಬೇರೆ ಬೇರೆ ಕಾರಣಕ್ಕೋಸ್ಕರ ಹೋಗ್ತಿರ್ತಾರೆ. ಅಂಥ ಎಮರ್ಜೆನ್ಸಿ ಇದ್ದಲ್ಲಿ ಮಾತ್ರ ಸದ್ಯಕ್ಕೆ ಬಿಡಲಾಗ್ತಾ ಇದೆ. ಎಮರ್ಜೆನ್ಸಿ ಇಲ್ಲದವರಿಗೆ ಸಂಚಾರ ಮಾಡೋಕ್ಕೆ ಗೈಡ್ಲೈನ್ ಪ್ರಕಾರ ಅವಕಾಶ ಇಲ್ಲ. ಅದೇ ರೀತಿ ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಕನ್ಫ್ಯೂಷನ್ ಏನಿಲ್ಲ ನೋಡಿ. 6ರಿಂದ 9 ಗಂಟೆ ತನಕ ಯಾರು ಉದಾಹರಣೆಗೆ ಗ್ರೋಸರಿ ಎಲ್ಲ